ಸುಭದ್ರ ಮನೆ ಇಲ್ಲದೆ ಟಾರ್ಪಾಲ್ ನೆರಳಲ್ಲಿ ಶೋಚನೀಯವಾಗಿ ಬದುಕು ಸಾಗಿಸ್ತಾ ಇದ್ದ ಜಡ್ಕಲ್ನ ವಾಟಿಗುಂಡಿ ಕೊರಗರ ಮನೆಗಳಿಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಾಟಿಗುಂಡಿ ಕೊರಗರ ಸಂಕಷ್ಟ ಜೀವನದ ಕುರಿತು ವಿ4 ನ್ಯೂಸ್ ಕೊರಗರ ಬದುಕಿನ ಚಿತ್ರಣ ಹಾಗೂ ಅನಾರೋಗ್ಯ ಪೀಡಿತ ಬಾಲಕಿಯ ಬಗ್ಗೆ ವಿಸ್ತೃತವಾದ ವರದಿ ಪ್ರಕಟಿಸಿ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಎಚ್ಚರಿಸಿತ್ತು. ವರದಿ ಪ್ರಕಟಗೊಂಡ 24 ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡ ಆರೋಗ್ಯಾಧಿಕಾರಿ ಕೊರಗರ ಜೀವನದ ಸ್ಥಿತಿ ಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಇದು ವಿ4 ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವ ಕೊರಗ ಮಹಿಳೆ ಅಕ್ಕು ಎಂಬವರ ಪುತ್ರಿ 12 ವರ್ಷದ ಬಾಲಕಿಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡುವ ಭರವಸೆಯನ್ನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ನೀಡಿದ್ದಾರೆ. ಬಾಲಕಿಯನ್ನ ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ತಪಾಸಣೆ ನಡೆಸಿ ಅಲ್ಲಿಯೇ ಚಿಕಿತ್ಸೆ ಕೊಡಿಸುವ ಸಾಧ್ಯತೆಗಳಿದ್ರೆ ಅಲ್ಲೇ ಕೊಡಿಸುತ್ತೇವೆ. ಆಸ್ಪತ್ರೆಯ ಖರ್ಚುಗಳ ಬಗ್ಗೆ ಐಟಿಡಿಪಿ ಇಲಾಖೆ ಭರಿಸಲಿದ್ದು ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದರೆ ಕೆಎಂಸಿ ಮಣಿಪಾಲದಲ್ಲಿ ಕೊಡಿಸುವ ತಯಾರಿಯನ್ನ ಮಾಡಿಕೊಳ್ತಾ ಇದ್ದೇವೆ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ತಿಳಿಸಿದ್ದಾರೆ. ಇವತ್ತಿನ ದಿವಸ ನಾನು ಅವರ ಮನೆ ಭೇಟಿ ಮಾಡಿದಾಗ ಒಂದು ಅಂಶ ಗಮನಿಸಿದ್ದೆ ಅಂತ ಹೇಳಿದರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ನೀಡುವ ಅಗತ್ಯತೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು ಸರ್ಕಾರಿ ಆಸ್ಪತ್ರೆ ಕುಂದಾಪುರದಲ್ಲಿ ಅವರಿಗೆ ಪ್ರಾಥಮಿಕವಾಗಿ ತಪಾಸಣೆ ನಡೆಸಿ ಅಲ್ಲೇ ಚಿಕಿತ್ಸೆ ಕೊಡೋ ಸಾಧ್ಯತೆ ಆದರೆ ಅಲ್ಲೇ ಕೊಡಿಸುವಂಥದ್ದು, ಇಲ್ಲ ಅಂದರೆ ಕೆಎಂಸಿ ಮಣಿಪಾಲದಲ್ಲಿ ಅವರಿಗೆ ಹೆಚ್ಚಿನ ಟೆರ್ಷರಿ ಕೇರ್ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಈಗಾಗಲೇ ನಾನು ವ್ಯವಸ್ಥೆ ಮಾಡಿದ್ದೇನೆ. ಹಾಗೆ ಐಟಿಡಿಪಿ ಅಧಿಕಾರಿಯವರು ಕೂಡ ಈ ಬಗ್ಗೆ ಚರ್ಚಿಸಿ ಮುಂದಿನ ಕ್ರಮ ವಹಿಸಬೇಕು, ಅವರ ಆಸ್ಪತ್ರೆ ಖರ್ಚನ್ನು ಭರಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಬೆಳಿಗ್ಗೆ ಮಾತಾಡಿದಾಗ ಅವರು. ಇನ್ನು ಅನಾರೋಗ್ಯ ಪೀಡಿತ ಬಾಲಕಿ ಮನೆಯಲ್ಲೇ ಕೂತು ತಂಗಿಯ ಮೂಲಕ ಅಕ್ಷರಗಳನ್ನು ಕಲಿಯುವ ಹವ್ಯಾಸವನ್ನ ಬೆಳೆಸಿಕೊಂಡಿದ್ದು ಬಾಲಕಿಯ ಕಲಿಕೆಗೆ ಉತ್ತೇಜನ ನೀಡುವ ದಿಸೆಯಲ್ಲಿ ಸಮೀಪದ ಜಡ್ಕಲ್ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಆರೋಗ್ಯಾಧಿಕಾರಿ ಮುಖ್ಯ ಶಿಕ್ಷಕರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಈ ವೇಳೆಯಲ್ಲಿ ಮನೆಯಲ್ಲೇ ಬಾಲಕಿಯ ಕಲಿಕೆಗೆ ಉತ್ತೇಜನ ನೀಡಲು ಮುಖ್ಯೋಪಾಧ್ಯಾಯರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಂಗಿ ಶಾಲೆಗೆ ಹೋಗ್ತಾ ಇರ್ಲಿಕ್ಕೆ ಹೋಗಿ ಅವಳ ಮುಖಾಂತರ ಇವಳು ಕಲಿಕೆಯನ್ನು ಕಲಿಯುವಂಥ ಒಂದು ಹವ್ಯಾಸ ಇದೆ ಅವಳಿಗೆ, ಅದಕ್ಕೆ ನಾವು ಉತ್ತೇಜನ ಕೊಡಬೇಕಾಗಿದೆ. ಇದೇ ನಿಟ್ಟಿನಲ್ಲಿ ನಾನು ಜಡ್ಕಲ್ ಸ್ಕೂಲಿಗೆ ಹೆಡ್ ಮಾಸ್ಟರ್ ಹತ್ರ ಹೋಗಿ ಮಾತಾಡಿ ಅವಳು ಮನೆಯಲ್ಲೇ ಕಲಿಕೆಗೆ ಹೆಚ್ಚಿನ ಉತ್ಸಾಹ ಕೊಡುವಂಥದ್ದು, ಒತ್ತು ಕೊಡುವಂಥ ಕೆಲಸನ ನೀವು ಮಾಡಬೇಕು ಅಂತ ಒಂದು ಮನವಿಯನ್ನು ಕೂಡ ಇವತ್ತಿನ ದಿವಸ ಮಾಡಲಿಕ್ಕೆ. ಸರ್ಕಾರದ ಯೋಜನೆಗಳು ಸರಿಯಾಗಿ ಸಂತ್ರಸ್ತರಿಗೆ ಸಿಗಬೇಕಾದ್ರೆ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ವಾಟಿಗುಂಡಿ ಕೊರಗ ಬಾಲಕಿ ಅನಾರೋಗ್ಯದ ಸಮಸ್ಯೆಯಿಂದ ಶಿಕ್ಷಣದಿಂದ ವಂಚಿತಳಾಗ್ತಾ ಇರುವುದಕ್ಕೆ ಕಾರಣ ಶಿಕ್ಷಣ ಇಲಾಖೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬಿಐಇಆರ್ಟಿಯಿಂದ ಅಕ್ಷರಾಭ್ಯಾಸ ಹೇಳಿಕೊಡುವ ಪ್ರಕ್ರಿಯೆ ಶಿಕ್ಷಣ ಇಲಾಖೆಯಲ್ಲಿದೆ. ಇದಕ್ಕಾಗಿಯೇ ಪ್ರತಿ ಬ್ಲಾಕ್ನಲ್ಲೂ 4 ಸಂಪನ್ಮೂಲ ವ್ಯಕ್ತಿಗಳನ್ನು ನಿಯೋಜಿಸಲಾಗುತ್ತೆ. ನ್ಯೂನ್ಯತೆ ಇರುವ ಮತ್ತು ಶಾಲೆಗೆ ಬರಲಾಗದೆ ಮನೆಯಲ್ಲೇ ಇರುವ ಮಕ್ಕಳಿಗೆ ಶಾಲೆಗೆ ಕರೆಸಿ ಶಿಕ್ಷಣ ಹೇಳಿಕೊಡುವ ಕೆಲಸ ಸಂಪನ್ಮೂಲ ವ್ಯಕ್ತಿಗಳು ಮಾಡಬೇಕು. ಒಂದು ವೇಳೆ ಶಾಲೆಗೆ ಬರಲಾಗದ ಸ್ಥಿತಿಯಲ್ಲಿರುವವರಿಗೆ ಅವರ ಪೋಷಕರನ್ನ ತರಬೇತುಗೊಳಿಸಿ ಪೋಷಕರಿಂದಲೇ ಅಕ್ಷರಾಭ್ಯಾಸ ಹೇಳಿಕೊಡುವ ಜವಾಬ್ದಾರಿ ಸಂಪನ್ಮೂಲ ವ್ಯಕ್ತಿಗಳಿಗಿರುತ್ತೆ. ಇದಕ್ಕಾಗಿಯೇ ಪೋಷಕರಿಗೆ ಗೌರವಧನವು ಸರ್ಕಾರದಿಂದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಆದರೆ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿಯಿಂದ ವಾಟಿಗುಂಡಿ ಬಾಲಕಿ ಇದೀಗ ಶಿಕ್ಷಣದಿಂದ ವಂಚಿತಳಾಗಿದ್ದಾಳೆ. ಇನ್ನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಬಾಲಕಿಯ ಶಿಕ್ಷಣಕ್ಕೆ ನೆರವಾಗಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.